ಮಸೀದಿ ಮೇಲಿನ ಮೈಕ್ ನೀವು ತೆಗಿತೀರೋ ನಾವು ತೆಗೆಯಬೇಕೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಆಜನ್ ಕೂಗುವುದು ಇಸ್ಲಾಂನ ಅವಿಭಾಜ್ಯ ಅಂಗ, ಆದರೆ ಮೈಕ್ ಅನ್ನು ಉಪಯೋಗಿಸಿ ಆಜನ್ ಕೂಗುವುದು ಅವಿಭಾಜ್ಯ ಅಂಗ ಅಲ್ಲ. ಕಾರ್ಮಿಕರು ವಿದ್ಯಾರ್ಥಿಗಳಿಗೆ ಕಿರಿಕಿರಿಯಾಗ್ತಾ ಇದೆ, ಶಾಲೆ ಆಸ್ಪತ್ರೆ ಕೋರ್ಟು ಕಿರಿಕಿರಿಯಾಗ್ತಾ ಇದೆ. ಈ ವಿಷಯದಲ್ಲಿ ಸಮಾಜದ ಎಲ್ಲರನ್ನ ಗಮನಿಸಿ, ಜೊತೆಗೆ ಮುಲ್ಲಾ ಮೌಲಿಗಳನ್ನ ಕೂರಿಸಿ ಅವರಿಗೆ ಅರ್ಥೈಸಿ ಎಂದರು. ಈ ಬಗ್ಗೆ ಅಕ್ಟೋಬರ್ 7ರಿಂದ ಹೋರಾಟ ಪ್ರಾರಂಭಿಸಲಾಗುವುದು. ಮುಂದೆ ಕೋಮು ಗಲಭೆ ಆದ್ರೆ ನೀವೇ ಹೊಣೆ. ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಪಾಲನೆ ಆಗ್ತಾ ಇಲ್ಲ ಅಂದ್ರೆ ಏನು ಅರ್ಥ? ಈ ಬಗ್ಗೆ ಜಾವೇದ್ ಅಖ್ತರ್, ಸೋನು ನಿಗಮ್ ಈ ಕಿರಿಕಿರಿ ಬಗ್ಗೆ ದೂರಿಕೊಂಡಿದ್ದಾರೆ ಎಂದರು. 21 ವರ್ಷಗಳ ಹಿಂದೆಯೇ ಸುಪ್ರೀಂ ಕೋರ್ಟ್ ಶಬ್ದ ಮಾಲಿನ್ಯ ನಿಲ್ಲಿಸುವಂತೆ ಆದೇಶ ಮಾಡಿದೆ. ಆದರೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಆದೇಶ ಪಾಲನೆ ಆಗ್ತಾ ಇಲ್ಲ, ಕೋಮು ಗಲಭೆಯಾಗ್ತಾ ಇದೆ. ಸೂಕ್ಷ್ಮ ಪ್ರದೇಶ ಎಂತೀರಾ? ಹಾಗಾದ್ರೆ ಸುಪ್ರೀಂ ಕೋರ್ಟ್ ಮುಚ್ಚಿಬಿಡಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಾವು ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನು ತಗೊಂಡಿದ್ದೀವಿ. ಇದೇ ಅಕ್ಟೋಬರ್ 7ನೇ ತಾರೀಕು ಮೊದಲನೇ ಹಂತದಲ್ಲಿ ಎಲ್ಲ ತಾಲೂಕು ಕೇಂದ್ರದಲ್ಲಿ ಅಲ್ಲಿಯ ತಹಸೀಲ್ದಾರ್ಗೆ ಒಂದು ಮನವಿಯನ್ನು ಕೊಟ್ಟು ಕೂಡಲೇ ಇದನ್ನು ತಡಿಬೇಕು, ನಿಲ್ಲಿಸಬೇಕು, ಇಲ್ಲಾದರೆ ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾದಂತಹ ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೊಡೋದು ಅಕ್ಟೋಬರ್ 7ನೇ ತಾರೀಕಿನಿಂದ ನಮ್ಮ ಆಂದೋಲನ ಪ್ರಾರಂಭ ಆಗುತ್ತೆ. ಪ್ರಾರ್ಥನೆ ಮಾಡಕ್ಕೆ, ಭಜನೆ ಮಾಡಕ್ಕೆ, ಪೂಜೆ ಮಾಡಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಮೈಕ್ ಹಚ್ಚಿ ಅದರ ಧ್ವನಿ ಬೇರೆಯವರಿಗೆ ತೊಂದರೆ ಆಗ್ತಾ ಇರುವಂತಹದ್ದನ್ನ ನಾವು ಇಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀವಿ. ಸೊ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಇದು ಸುಪ್ರೀಂ ಕೋರ್ಟೇ ಹೇಳಿದೆ. ಸೊ ಎಷ್ಟು ಡಿಸಿಬಲ್ ಇರಬೇಕು ಯಾವ್ಯಾವ ಏರಿಯಾದಲ್ಲಿ ಅಂತನ್ನುವಂಥದ್ದು ಕೂಡ ಹೇಳಿದೆ. ನಿಶ್ಶಬ್ದ ವಲಯ ಅನ್ನುವಂಥದ್ದು ಕೂಡ ಹೇಳಿದೆ. ಅಂದ್ರೆ ಶಾಲೆಗಳು, ಶಾಲಾ ಕಾಲೇಜುಗಳು, ಕೋರ್ಟು, ಸರ್ಕಾರಿ ಕಚೇರಿಗಳು, ಆಸ್ಪತ್ರೆ ಮತ್ತು ಇದರಲ್ಲಿ ಹೇಳಿದ್ದು ಅಂತಂದ್ರೆ ಮಂದಿರ, ಮಸ್ಜಿದ್ ಮತ್ತು ಚರ್ಚ್ ಇವು ಕೂಡ ನಿಶ್ಶಬ್ದ ವಲಯದಲ್ಲೇ ಬರುತ್ತೆ. ಸೊ ಇಲ್ಲೂ ಕೂಡ ಇವತ್ತು ಸಾಕಷ್ಟು ರೀತಿಯ ಹುಬ್ಬಳ್ಳಿಯಲ್ಲೇ ಇವತ್ತು ಅದರ ಸಂಬಂಧಪಟ್ಟಂತ ನಾವು ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗತ್ತೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಪೊಲ್ಯೂಷನ್ ಆಗ್ತಾ ಇದೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇದರ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಕೂಡಲೇ ಕ್ರಮ ತಗೊಂಡು ಇದನ್ನ ತಡೆಯುವಂತಹ ಪ್ರಕ್ರಿಯೆ ಮಾಡಬೇಕು. ಇಲ್ಲಾದ್ರೆ ಶ್ರೀರಾಮ ಸೇನೆ ಸಂಘಟನೆ ಉಗ್ರವಾದಂತಹ ಹೋರಾಟಕ್ಕೆ ನೀವು ಸಿದ್ಧವಾಗಿ ಅಂತನ್ನುವಂಥದ್ದು ಹೇಳಬೇಕಾಗತ್ತೆ. ನಾವು ಬಹಳ ಇದನ್ನು ಗಂಭೀರವಾಗಿ ತಗೊಂಡಿದ್ದೀವಿ. ನಿರಂತರ ಹೋರಾಟವನ್ನ ಸರ್ಕಾರಕ್ಕೆ ಒಂದು ಸಲ ನಾನು ಹೇಳ್ತಾ ಇದ್ದೀನಿ, ನೀವು ಮೈಕ್ ತೆಗಿತೀರೋ ಅಥವಾ ನಾವು ತೆಗಿಬೇಕು, ಇದನ್ನೇ ಹೇಳಬೇಕು. ಕಾನೂನಿದೆ, ಏನ್ ಕಾನೂನು ಬಾಹಿರ ಕೋಮು ಗಲಭೆ ಆಗತ್ತೆ, ಸೂಕ್ಷ್ಮ ಪ್ರದೇಶ. ಹಾಗಾದ್ರೆ ಏನ್ ಅರ್ಥ ಆಗಿದೆ? ಹಾಗಾದ್ರೆ ಮುಚ್ಚಬಿಡಿ, ಸುಪ್ರೀಂ ಕೋರ್ಟ್ ಕೋರ್ಟ್ಗಳನ್ನು ಮುಚ್ಚಬಿಡಿ, ನಿಮ್ಮ ಪೊಲೀಸ್ ಸ್ಟೇಷನ್ ಮುಚ್ಚಬಿಡಿ. ಏನಾಗುತ್ತೆ